ಬಹು ನಿರೀಕ್ಷಿತ ತುಳು ಚಲನಚಿತ್ರ ಪತ್ತೀಸ್ ಗ್ಯಾಂಗ್ ಕರಾವಳಿಯಾದ್ಯಂತ ಅದ್ಧೂರಿಯಾಗಿ ತೆರೆ ಕಂಡಿತು. ಪತ್ತೀಸ್ ಗ್ಯಾಂಗ್ ಕಾಲೇಜ್ ಗೆಳೆಯರೆಲ್ಲ ಜೊತೆಯಾಗಿ ನಿರ್ಮಿಸಿದ ದೃಶ್ಯ ಕಾವ್ಯವನ್ನು ತುಳು ರಂಗಭೂಮಿಯ ಶ್ರೇಷ್ಠ ನಟರಲ್ಲೊಬ್ಬರಾದ ದಿವಂಗತ ಆನಂದ ಬೋಳಾರ್ಗೆ ಅರ್ಪಣೆ ಮಾಡಲಾಗಿದೆ. జగత్తుడు మనుష్య సృష్టించిన భారీ పొర్లుల వస్తువు ఆండా ಅದೇ ಡೇಂಜರಸ್ ಲಾ. ನೈಜ ಘಟನೆಯನ್ನೇ ಆಧರಿಸಿ ವಿಭಿನ್ನವಾಗಿ ತಯಾರಾದ ಪತ್ತೀಸ್ ಗ್ಯಾಂಗ್ ಕರಾವಳಿಯಾದ್ಯಂತ ತೆರೆ ಕಂಡಿದೆ. ತುಳು ರಂಗಭೂಮಿ ಕಲಾವಿದ ದಿವಂಗತ ಆನಂದ್ ಬೋಳಾರ್ ಅವರ ಸ್ಮರಣಾರ್ಥ ಇನ್ಬಾಕ್ಸ್ ಕ್ರಿಯೇಷನ್ಸ್ ವತಿಯಿಂದ ಪತ್ತೀಸ್ ಗ್ಯಾಂಗ್ ಎಂಬ ತುಳು ಸಿನಿಮಾ ಬಿಡುಗಡೆಗೊಂಡಿದೆ. ಇನ್ನು ಮಂಗಳೂರಿನ ಪಿವಿಆರ್ನ ಮಲ್ಟಿಪ್ಲೆಕ್ಸ್ನಲ್ಲೇ ಅದ್ದೂರಿಯಾಗಿ ಬಿಡುಗಡೆ ಸಮಾರಂಭ ಜರುಗಿತು. ಇನ್ನು ಶ್ರೀದೇವಿ ಶಿಕ್ಷಣ ಸಮೂಹ ಸಂಸ್ಥೆಯ ಅಧ್ಯಕ್ಷ ಎ ಸದಾನಂದ ಶೆಟ್ಟಿಯವರು ಉದ್ಘಾಟಿಸಿದ್ರು. ಈ ವೇಳೆ ಪೊಲೀಸ್ ಕಮಿಷನರ್ ಟಿಆರ್ ಸುರೇಶ್ ಮಾತನಾಡಿ, ತುಳುನಾಡಿನಲ್ಲಿ ಚಿತ್ರಗಳಿಗೆ ಪ್ರೋತ್ಸಾಹಿಸುವ ಜೊತೆಯಲ್ಲಿ ನಾಡಿನ ಕಲೆಗೂ ಪ್ರೋತ್ಸಾಹ ನೀಡಿದಂತಾಗುತ್ತದೆ ಎಂದು ಹೇಳಿದ್ರು. ತುಳು ಚಲನಚಿತ್ರ ಇವತ್ತು ಬಿಡುಗಡೆಯಾಗ್ತಿರುವುದು ಎಲ್ಲರಿಗೂ ತುಳುನಾಡಿನಲ್ಲಿ ಹರ್ಷದಾಯಕ ಸಂಗತಿ. ತುಳುನಾಡಿನ ಕಲೆ ಸಂಸ್ಕೃತಿಯನ್ನು ಉಳಿಸಲಿಕ್ಕೆ ಇವತ್ತು ತುಳುನಾಡಿನ ತುಳು ಭಾಷೆಯ ಒಂದು ಚಲನಚಿತ್ರವನ್ನು ವನವಾಸ ತಂಡದವರು ಇವತ್ತು ತಗೊಂಡು ಬಂದಿದ್ದಾರೆ. ಈ ತುಳುನಾಡಿನಲ್ಲಿ ಚಿತ್ರಕಲೆ ಮತ್ತು ಈ ಚಲನಚಿತ್ರಗಳನ್ನು ಪ್ರೋತ್ಸಾಹಿಸುವ ಮೂಲಕ ನಾಡಿನ ಸಂಸ್ಕೃತಿ ಮತ್ತು ಭಾಷೆಗಳಿಗೂ ಇದರಿಂದ ಪ್ರೋತ್ಸಾಹ ಕೊಟ್ಟಂತಾಗ್ತದೆ. ಎಲ್ಲ ತುಳುನಾಡಿನ ಜನರು ಇವತ್ತು ಏನು ಬಿಡುಗಡೆಯಾಗ್ತಾ ಇದೆ ಈ ಚಿತ್ರವನ್ನು ಪರದೆಯ ಮೇಲೆ ನೋಡೋ ಮೂಲಕ ಇದನ್ನು ಯಶಸ್ವಿಗೊಳಿಸಬೇಕು ಮತ್ತು ಎಲ್ಲ ತಂಡದವರಿಗೂ ಕೂಡ ಇದರಿಂದ ಅವರಿಗೆ ನಾವು ಅವ್ರನ್ನ ಹುರಿದುಂಬಿಸಿ ಇನ್ನೂ ಹೆಚ್ಚಿನ ತುಳು ಚಿತ್ರಗಳನ್ನು ಅವ್ರನ್ನ ಪ್ರದರ್ಶನ ಮಾಡುವಾಗೆ ನಾವು ಅವ್ರನ್ನ ಮಾಡಬೇಕು. ಇದೇ ವೇಳೆ ಶಾಸಕ ಉಮಾನಾಥ್ ಕೋಟ್ಯನ್ ಮಾತನಾಡಿ, ತುಳು ಭಾಷೆಗೆ ಎಲ್ಲರೂ ಪ್ರೋತ್ಸಾಹ ನೀಡುತ್ತಿದ್ದಾರೆ. ತುಳು ರಂಗಭೂಮಿ ಸಾಕಷ್ಟು ಬೆಳವಣಿಗೆಯನ್ನ ಹೊಂದಿದೆ ಎಂದು ಅವರು ಹೇಳಿದ್ರು. ತುಳು ಭಾಷೆ ಕೇವಲ ತುಳು ಮಾತಾಡ್ನಕ್ಲು ಮಾತ್ರ ಪ್ರೀತಿ ಮಾಡ್ಕೊಂಡಾಗ್ತದೆ. ಇನ್ನು ಬೇರೆ ಭಾಷೆ ಮಾತಾಡ್ನಕ್ಲ ಕೊಂಕಣಿ ಬೇರೆ ಭಾಷೆ ಮಾತಾಡ್ನಕ್ಲು ಮಾತ್ರ ಪ್ರತಿಯೊಂದೆಲ್ಲ ತುಳು ಭಾಷೆನ ಪ್ರೀತಿ ಮಾಡ್ತಾರೆ. ತುಳು ಭಾಷೆನ ಮಾತಾಡ್ಬೇಕು. ಇನ್ನು ಬಹುಶಃ ತುಳು ಮಾತಾಡ್ನಕ್ಲು ಹೆಚ್ಚ ತೂಟಿಗೆ ಸಿನಿಮಾಗಿಂದ ಬೇರೆ ಭಾಷೆ ಮಾತಾಡ್ನಕ್ಲ ಕ್ರಿಶ್ಚಿಯನ್ ಭಾಷೆ ಮಾತಾಡ್ಬೇಕು. ಯಾಕಂದ್ರೆ ತುಳು ಭಾಷೆ ಅದು ಬಹುದ ಭಾಷೆ. ಇನ್ನು ರಂಗಭೂಮಿ ಬಹುಶಃ ತುಳು ರಂಗಭೂಮಿ ಇನಿ ದೇವದಾಸ್ ಕ್ರಾಂತಿಗಳು ವಿಜಯಕುಮಾರ್ ಕೊಡಿಯಲ್ ತಂಡ ಕಿಶೋರ್ ಶೆಟ್ಟಿನ ಅಭಿಮಿತಂಟವು ಈ ಶಕ್ತಿ ಕೊರದು ತುಳು ಭಾಷೆಗೆ ಈ ದೇಶ ವಿದೇಶ ತುಳು ಭಾಷೆಗೆ ಶಕ್ತಿ ಕೊರಗೆ ಹೋಗಿಲ್ಲ ತುಳು ನಾಟಕ అయితే ಒಟ್ಟಿಗೆ ಈ ನಾಟಕ ಚಂದ್ರಕು ಮಾಡಿದ್ರೆ ಅವೇ ನಮ್ಮಗಳಿಗೆ ತುಳು ಸಿನಿಮಾಗಳು ಬರೆಯಲು ಪ್ರಾರಂಭ ಮಾಡಿ ತುಳು ಸಿನಿಮಾಗಳು ಕೊಡಲಾದ ಜನಕ್ಕೂ ತುಳು ಪ್ರೀತಿ ಮಾಡ್ತಾರೆ. ತುಳು ಭಾಷೆದ ಈ ವೇಳೆ ಮಹಾನಗರ ಪಾಲಿಕೆಯ ಮೇಯರ್ ಭಾಸ್ಕರ್ ಮೊಯ್ಲಿ, ಶಾಸಕ ಡಾಕ್ಟರ್ ವೈ ಭರತ್ ಶೆಟ್ಟಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಚಿತ್ರ ನಿರ್ಮಾಪಕರಾದ ಮನೋಜ್ ಕುಮಾರ್, ಪ್ರೀತಮ್ ಎಂಎಸ್, ನಿರ್ದೇಶಕ ಸೂರಜ್ ಬೋಳಾರ್, ಚಿತ್ರ ನಿರ್ಮಾಣ ತಂಡದಲ್ಲಿ ಮಣಿಕಾಂತ್ ಕದ್ರಿ, ಮೈತ್ರಿ ಅಯ್ಯಾರ್ ಸಂಗೀತ ನಿರ್ದೇಶಿಸಿದ್ದಾರೆ. ಮೋಹನ್ ಶೆಣೆ, ಅಜಯ್ ರಾಜ್, ವಿಸ್ಮಯ್ ವಿನಾಯಕ್, ಚಂದ್ರಹಾಸ್ ಉಳ್ಳಾಲ್, ನವ್ಯತಾ ರೈ, ಅರವಿಂದ ಬೋಳಾರ್, ವಿಜಯ್ ಕುಮಾರ್ ಕೊಡಿಯಾಲ್ಬೈಲ್, ಕಿಶೋರ್ ಡಿ ಶೆಟ್ಟಿ ಪ್ರಮುಖ ಭೂಮಿಕೆಯಲ್ಲಿದ್ದಾರೆ. ವಿಶೇಷವೆಂದರೆ ದೇಶದಲ್ಲಿ ನಡೆದ ನೈಜ ಘಟನೆಗಳನ್ನೇ ಮುಖ್ಯವಾಗಿರಿಸಿಕೊಂಡು ಸ್ವಲ್ಪ ಬದಲಾವಣೆ ಮಾಡಿ ಈ ಚಿತ್ರ ನಿರ್ಮಾಣವಾಗಿದೆ. ನಾಗೇಶ್ ಕಾವೂರು, ವಿ4 ನ್ಯೂಸ್ 24/7 ಮಂಗಳೂರು.